ಕೃಷಿಕರಿಗೆ ಜೀವಾಳವಾಗಿದ್ದ ಸಿದ್ದಾಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ 30 ಕೋಟಿಗೂ ಅಧಿಕ ಹಣ ಅವ್ಯವಹಾರ ನಡೆದಿದೆ. ಈ ಅವ್ಯವಹಾರದಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದು ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ತನಿಖೆಗೆ ಮೀನಾಮೇಷ ಎಣಿಸಿದ್ರೆ ವಿಧಾನಸೌಧದ ಎದುರು ಧರಣಿ ಕೂರುವೆ ಎಂದು ಸಿದ್ದಾಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸದಸ್ಯ ಬಿಟಿ ಮಂಜುನಾಥ್ ಪೂಜಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅವರು ಸಿದ್ದಾಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ 30 ಕೋಟಿ ರೂಪಾಯಿಗೂ ಮಿಕ್ಕಿ ಅವ್ಯವಹಾರ ನಡೆದಿದೆ ಎನ್ನಲಾಗಿರುವ ಆರೋಪದ ಕುರಿತು ಕುಂದಾಪುರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಂಘದಲ್ಲಿ ಅವ್ಯವಹಾರ ನಡೆದ ಬಗ್ಗೆ ಕರ್ನಾಟಕ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದು, ಈ ಬಗ್ಗೆ ತನಿಖೆ ನಡೆಸಿ ಏನೂ ಅವ್ಯವಹಾರ ನಡೆದಿಲ್ಲ ಎಂದು ಪ್ರಕರಣ ಸುಖಾಂತ್ಯಗೊಂಡಿದೆ. ಅವ್ಯವಹಾರ ನಡೆಯದೆ ಈ ಬಗ್ಗೆ ಎಲ್ಲ ದಾಖಲೆಗಳನ್ನು ಕೊಡುವಂತೆ ಕೇಳಿಕೊಂಡಿದ್ದು, ಇದುವರೆಗೆ ಲೋಕಾಯುಕ್ತ ಇಲಾಖೆಯವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಆರೋಪಿಸಿದರು. ನಮಗೆ ಸೊಸೈಟಿಯ ವ್ಯವಹಾರದಲ್ಲಿ ಸರಿಯಾಗಿ ಕಂಡು ಬರಲಿಲ್ಲ. ಹಿಂದೊಮ್ಮೆ ನಾನು ಸೊಸೈಟಿಯಲ್ಲಿ 1 ಚೀಲ ಅಕ್ಕಿ ಮತ್ತು 1 ಕ್ವಿಂಟಲ್ ಅಕ್ಕಿ 1 ಕ್ವಿಂಟಲ್ ಸಕ್ಕರೆಯನ್ನು ಅವ್ಯವಹಾರ ಮಾಡಿದ್ದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೆ. ಏನೂ ಇದ್ದೆ ನಾಮಕೋಸ್ತೆಯಲ್ಲಿ ಫ್ರಾಡ್ ಮಾಡಿ 10 ಲಕ್ಷವನ್ನು ಅವರು ತಗೊಂಡಿದ್ದರು. ಅದರ ಬಗ್ಗೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟು ಅದನ್ನು ವ್ಯವಸ್ಥಿತವಾಗಿ ವಿವರಿಸಿದ್ದಾರೆ. ಲೋನ್ ಮಾಡಿದಾಗ ತಿಂಗಳಿಗೆ 28,000 ಹಾಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೆ. ನೆಕ್ಸ್ಟ್ ತಿಂಗಳಿಗೆ ಹೋದಾಗ ನಾನು ಕಟ್ಟಲಿಲ್ಲ ಅಂತೇಳಿ ನನಗೆ ಬಾಯಿಗೆ ಬಂದಾಗ ಬೈದರು. ನನಗೆ ತುಂಬ ನೋವಾಯಿತು. ನಾನೇನು ಮಾಡಿದೆ, ನನ್ನ ಕಟ್ಟಿದ ರಿಸಿಪ್ಟ್ ಅಂತ ನಾನು ಮನೇಲಿ ಇಟ್ಟಿದ್ದೆ. ನಾನು ಹಾಗೆ ತಗೊಂಡು ಕೊಟ್ಟೆ. ನಾನು ಕೊಟ್ಟಾಗ ಒಂದು ಎಷ್ಟು ಬೈದಿದ್ದೋ ನಾನು ಅಷ್ಟು ಜೋರಾದೆ. ನಾನು ರಿಸಿಪ್ಟ್ ಕೊಟ್ಟಾಗ ಕಡೆಗೆ ಅವ್ರು ಒಪ್ಪಿದ್ರು. ಕಡೆಗೆ ಲೆಡ್ಜರ್ ನಾನು ರೆಕಾರ್ಡ್ಸ್ ಕೊಟ್ಟೆ. ನಾನು ಲೆಡ್ಜರಲ್ಲಿ ಏನು ಮಾಡಿದ್ರು, ಸಂಪತ್ ಕುಮಾರ್ ಆ ಲೆಡ್ಜರ್ ಆ ಡೇಟಿಗೆ ಎಂಟ್ರಿ ಮಾಡಬೇಕಿತ್ತು. ಹಿಂದಿನ ಡೇಟ್ ಹಾಕಿ ಎಂಟ್ರಿ ಮಾಡಿಸಿದ್ದೆ. ಅಲ್ಲೇ ರೆಕಾರ್ಡ್ಸನ್ನು ರೆಡಿ ಮಾಡಿದೆ. ನಾನು ಅದು ಇವತ್ತು ರೆಕಾರ್ಡ್ ರೆಡಿಯಲ್ಲೇ ಇದೆ, ನಮ್ಮ ಸೊಸೈಟಿಯಲ್ಲಿದೆ. ಹಾಗೆ ಅದ ನಂತರ ಅವರನ್ನು ಇದನ್ನು ನಾನು ಫಾಲೋಅಪ್ ಮಾಡ್ತಾ ಇದ್ದೆ. ಏನು ಮಾಡ್ತಿದ್ರೆ ಅಂದರೆ ಲೋನ್ ತಗೊಳ್ತಾರೆ. ಲೋನ್ ತಗೊಳ್ಳೋ ಖಾಲಿ ಪೇಪರಿಗೆ ದಸ್ಕತ್ ತಗೊಳ್ಳೋದು. ಎಲ್ಲ ಡಾಕ್ಯುಮೆಂಟ್ಸಿಗೆ ಖಾಲಿ ಪೇಪರ್ ದಸ್ಕತ್ ಮಾಡೋದು. ಖಾಲಿ ಪೇಪರ್ ದಸ್ಕತ್ ಮಾಡಿದಾಗ 10,000 ತಗೊಂಡ್ರೆ 10 ಲಕ್ಷ ಆಗೋದು. 50,000 ತಗೊಂಡ್ರೆ 50 ಲಕ್ಷ ಆಗೋದು. ಹೀಗೆ ಮಾಡಿ ಸಾಧಾರಣ ಒಂದು ನಮಗೆ ಲೆಕ್ಕ ಇಲ್ಲ. ಮಾಹಿತಿ ನಮಗೆ ಜನರು 43 ಜನರಾಗಿ ನನ್ನ ಹತ್ರ ಇದೆ. 43 ಜನರಿಗೆ ಫ್ರಾಡ್ ಆಗಿದ್ದಂತೆ. ಮತ್ತು ಇದು ಮಾಡಿದೆ ಜಾಯಿಂಟ್ ರಿಜಿಸ್ಟರ್ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಎಲ್ಲವರಿಗೂ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ 9/3/2012 ಕೊಟ್ಟೆ. ಅವರು ನಮಗೆ ಇದು ಮಾಡಿ ಕೊಟ್ಟಿದ್ರು. ಅದೇ ನಂತರ ಕುಮಾರಸ್ವಾಮಿ ಅವರಿಗೆ ಕೊಟ್ಟೆ. ಹಾಗೆ ಲೋಕಾಯುಕ್ತರಿಗೆ 26/9/2018 ಮಕ್ಕಳನ್ನ ಇದು ಮಾಡಿದೆ. ಅವರು ನಮಗೆ ಇದು ಕೊಡಲಿಲ್ಲ. ಅವರು ನಮಗೆ ಕೊಟ್ಟಿದ್ರು ರೆಕಾರ್ಡ್ಸ್ ಹಿಂದೆ ಬೆಂಬಲ ಕೊಟ್ಟಿದ್ರು. ಅದ ನಂತರ ನಾನು ಏನು ACB ಕೊಡಿ ಅಂತ ಹೇಳಿದ್ರು. ACB ಕೊಟ್ಟೆ. ACB ತನಿಖೆ ಮಾಡುವಾಗ ಸೊಸೈಟಿಯಲ್ಲಿ ಸರ್ಕಾರದ ಪಾಲು ಬಂಡವಾಳ ಇಲ್ಲ, ಶಾರ್ ಇಲ್ಲ. ಶಾರ್ ಅಂದರೆ ACBಯಲ್ಲಿ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಅವರು ACB ಹೇಳಿದ್ರು ಫ್ರಾಡ್ ಇದೆ ಇದರಲ್ಲಿ, 100% ಫ್ರಾಡ್ ಇದೆ, ನೀವು ಫಾಲೋಅಪ್ ಮಾಡಿ ಅಂತ ಹೇಳಿದ್ರು. ಹಾಗೆ ನಾನು ಎಲ್ಲ ವರ್ಗಕ್ಕೆ ಕೊಟ್ಟೆ. ಜಾಯಿಂಟ್ ರಿಜಿಸ್ಟ್ರಿಗೆ ಕೊಟ್ಟೆ, ನವಾರ್ಡಿಗೆ ಕೊಟ್ಟೆ, ಅಪೆಕ್ಸ್ ಬ್ಯಾಂಕ್ಸಿಗೆ ಕೊಟ್ಟೆ. ಹೀಗೆ ಏನೋ ಯಾವುದೋ ಒಂದು ಹಂತದಲ್ಲಿ ಒಂದು ತನಿಖೆ ಆಯಿತು. ಮೊನ್ನೆ DSP ಅವರಿಗೆ ಕೊಟ್ಟೆ. ನಾನು DSP ಅವರಿಗೆ ಕೊಟ್ಟೆ. ಸುದ್ದಿಗೋಷ್ಠಿಯಲ್ಲಿ ದಿವಾಕರ್ ಹೆಗ್ಡೆ, ಸುಧಾಕರ್ ಶೆಟ್ಟಿ, ಶಾಂತರಾಮ್ ಶೆಟ್ಟಿ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.